ದಾಯಿಗೆ ಬಂದ ನಮಗೆ ಇಲ್ಲಬಹುದು ಪನಲಿ 5ನೇ ವರ್ಷದ ಕಾರ್ಯಕ್ರಮದ ಬಲ್ಲೋ ಇಪ್ಪಣ ಪಂತೋರು ಯಾಲ್ನ ಪಾಲ್ಪಡೆ ಸೋಪು ನೋವು ವಿನ್ನಾಪು ನೋವು ಬೇತೆ ವಿಷಯ ಬಟ್ ನಮ್ಮ ಪಾರ್ಟಿಸಿಪೇಟ್ ಅಪಗ ಒಂಜಿ ಗ್ರೂಪ್ ದಾಖಲೆ ಪೂರ ಒಂಜಿ ಗ್ರೂಪ್ ರಕ್ನ ದಾಖಲೆ ಪಿರಂಜಿ ಗ್ರೂಪ್ ಮೋಜಿನ ದಾಖಲೆ ಪಿರಂಜಿ ಗ್ರೂಪ್ ಅಂಚ ಗ್ರೂಪ್ ಆಗುದು ಒಂದೊಂದು ತೊಂದರೆ ಕರೆಕ್ಟ್ 42 ಉಂಡಾಯ್ತು ಅಣ್ಣ ಇದು ಗೊತ್ತಿರಲ್ಲ ಲೈನ್ ಅಂತ ಒಂಜಿ ನಂಬರ್ 1 ದಿಗಿನಾಗ್ಲಿ ಮಾತ್ರ ಒಂಜಿ ಗ್ರೂಪ್ ಅಲ್ಲ ನಂಬರ್ 2 ದಿಗಿನಾಗ್ಲಿ ಪಿರಂಜಿ ಗ್ರೂಪ್ ಓಕೆ ನಂಬರ್ 2 ಪೊಲೀಸ್ ಟೀಮ್ ಸೆಟ್ಟೋಣ
ತುಲೆ ನಂಬರ್ 1 ಟೀಮದ ಕ್ಲಿಯರ್ ನಂಬರ್ 1 ಏರಿಗೆ ಮಾತಾಡಿದ್ದಾರೆ ಅಣ್ಣನಕ್ಲ 1 ನಂಬರ್ ಏರಿದಿದ್ದಾರೆ ಆ ಬಲೆ എനിക്ക് ಫಸ್ಟ್ ಇಡವಲ್ಲ ನಿಗ್ಲಂಚ್ ಬಲನ ನಮ್ಮ ಟೀಮ್ ಸೆಟ್ ಅಂತ ನಂಬರ್ 1 ಒಂತಲೇ ರೆಡ್ ಸಬಕ ಬಂತ ಒಂದೇಟು 7 ಜನ ಉಂಟು ಬೋಲೆ ಜನ ತೋರ್ಲೆ ಕೋಟ್ಲೆ ಓಜಿ ಆಜಿ ಏಳು ಟೀಮ್ ಸೆಟ್ ಇದೆ ಮಾತ್ರ ಪರಿಚಯ ಮಾಡ್ಕೊಳ್ಳೆ ಬಿಳಿಗಿಲ್ಲ ಟೀಮ್ ನಂಬರ್ 2 ನಂಬರ್ 2 ಬಲೆ ರೆಡ್ ನಂಬರ್ ದಾಗ ಮುಳುಗ್ತಿಲ್ಲ ಬಲೆ ಓಕೆ ಬೇರೆ ಬರ್ತೇವೆ ನಂಬರ್ 2 ಹುಸೇನ್ ಜನಿಕಿ ನೆಕ್ಸ್ಟ್ ಆತ ಜನಕ್ಕೆ ಕೇವಲ 3 ಜನ ಇದೆ ನನ್ನಲ್ಲ ಅವ್ರು 4 ಜನ ಬಲೆ ನಂಬರ್ 2 ಕೃಷ್ಣಣ್ಣ ಇರೋ ನಂಬರ್ ಐತೆ ಹಿರಿಯನಲ್ಲಿ ಬಲೆ ಏರ್ ಹೋಯ್ನೇರು ನಂಬರ್ 2 ದಿಗ್ನಾಗ ಕೈಮಲ್ತಿದ್ದು ಬಲೆ ಟೀಮ್ ಸೆಟ್ ಆಗಿಕೊಂಡು ಮುಗಿದಬೇಕು 2 4 5 ಈ 9 ಅಲ್ಲ ಟೀಮ್ ಸೆಟ್ ಆಗತ್ತೆ ಓಕೆ ನಂಬರ್ 3 ಲೈನ್ ಇರ್ತದೆ 7 ಜನ ಅಲ್ಲರ ನಿಖಿಲನ ಟೀಮ್ ಮೆಂಬರ್ ನಗ್ಲಿಕ್ಕೆ ಪರಿಚಯ ಬಲ್ತೊಳ್ಳೆ ಕರೆಕ್ಟ್ ಲೆಫ್ಟ್ನಾಗ ಕರೆಕ್ಟ್ ಟೈಮ್ ಗ್ರೌಂಡ್ ಹೋಗಲು ನಂಬರ್ 4 ನಾಲೇರೆ ಬಲೆ ಅಣ್ಣನಕ್ಕೆ ಬಲೆ ಡೀಡೆ ಬರ್ಲೆ ಡೀಡೆ ಬಲೆ ಅಣ್ಣ ಬಲೆ ಜನಳೆ ಕೋಟಿಯರ 7 ಜನ ಉಳ್ಳರ ಮಾತೆರೆಲ್ಲ ಪರಿಚಯ ಇಪ್ಪನಾಗ್ಲತ್ತೆ ನಿಖಿಲ ಟೀಮ್ ಲೆಫ್ಟ್ನಾಗ ಬರ್ತಾನೆ ನಾನು ನೆಕ್ಸ್ಟ್ ನಿನ್ನೇದು ನಂಬರ್ 5 ಏರು 5 ನಂಬರ್ ದಿಗ್ನಾಗ ದಯಮಲ್ ತುದೇರಾಲ ಬಾಕುಳ್ಳರ ಬಲೆ ನಂಬರ್ 5 ನಿಖಿಲ ಪರಿಚಯ ಮಾಡ್ಕೊಳ್ಳೆ ನಿಖಿಲ ನಂಬರ್ ಲೆಫ್ಟ್ನಾಗ ಗ್ರೌಂಡ್ ಬರ್ತಾರೆ ನಾನು ನಂಬರ್ 8 ಪೂರ ಸೆಟ್ಟದು ಇವಾಗಲ ಪರಿಚಯ ಉಂಟದ 7 ಸೆಟ್ ಉಳ್ಳವರು ಬಲ್ಲದ ಮೈನ್ ಕೈ की कृपा से दूर हो सभी कठिनाई डीजे सेश पैसा लगता है अच्छा लगता है प्रेम से गणपति बप्पा बोलो अच्छा लगता है गणपति बप्पा मोरया मंगल मूर्ति मोरया गणपति बप्पा मोरया गणपति बप्पा डीजे सेश ನೋಡಿ ಸದ್ಯದ ಕಾಲ ಸ್ಪರ್ಧೆಯನ್ನು ಆದಷ್ಟು ಬೇಗನೆ ಮುಗಿಸಬೇಕು ಅದಾದ ನಂತರ ನಮ್ಮ ವೇದಿಕೆಯ ಮುಂಭಾಗದಲ್ಲಿ ವೇದಿಕೆಯಲ್ಲಿ ನಿಂತಿರುವುದು ನಮ್ಮ ಊರಿನ ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನೃತ್ಯ ಕಾರ್ಯಕ್ರಮವಿದೆ ಅದರಿಂದ ಈ ಹಗ್ಗಜಗಾಟ ಸ್ಪರ್ಧೆಯನ್ನು ಆದಷ್ಟು ಬೇಗನೆ ಮುಗಿಸಬೇಕು ಅದೇ ರೀತಿಯಲ್ಲಿ ನಿಮ್ಗೆ ಗೊತ್ತಿರಬಹುದು ಇವತ್ತಿನ ಈ ನಮ್ಮ 50ನೇ ವರ್ಷದ ಸುವರ್ಣ ಮಹೋತ್ಸವದಲ್ಲಿರುವಂತಹ ಯುವಕ ಸಂಘ ವೃತ್ತಾಲಯ ಮತ್ತು ವಾಚನಾಲಯ ಧರ್ಮತಡ್ಕ ಇದರ ಇವತ್ತಿನ ಮತ್ತು ನಾಳೆಯ ಎಲ್ಲಾ ಕಾರ್ಯಕ್ರಮಗಳನ್ನು ಯಕ್ಷಧ್ರುವ ಎಂಬ ಯೂಟ್ಯೂಬ್ ಚಾನೆಲ್ ನಲ್ಲಿ ಲೈವ್ ಆಗಿ ಈಗ ಕಾಣ್ತಾ ಇದ್ದೇವೆ
ಎಲ್ಲರೂ ಕೂಡ ಈ ಯಕ್ಷಧ್ರುವ ಎಂಬ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಲ್ಲಿ ಲೈಕ್ ಕೊಟ್ಟು ಆ ಯೂಟ್ಯೂಬ್ ಚಾನೆಲ್ ಅನ್ನು ಇಂಪ್ರೂವ್ ಮಾಡುವ ಹಾಗೆ ನೀವು ಕೂಡ ನಮ್ಮೊಟ್ಟಿಗೆ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. पप्पा अगर तेरी बंदगी न होती तो ये जिंदगी जिंदगी न होती. DJ Shesh. ನೋಡಿ, ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಚ್ಛಿಸುವಂತಹ ಎಲ್ಲರೂ ಕೂಡ ಸಜ್ಜಾಗಿ ನಿಲ್ಲಿ. ಈ ನಮ್ಮ ಹಕ್ಕಬೇಕಾಟ ಸ್ಪರ್ಧೆ ಮುಗಿದ ತಕ್ಷಣ ವೇದಿಕೆಯಲ್ಲಿ ನೃತ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆದ್ರಿಂದ ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಪುಟಾಣಿಗಳ ಗಮನಕ್ಕೆ, ಅಲ್ಲದಿದ್ದಲ್ಲಿ ಅವರ ಹೆತ್ತವರ ಗಮನಕ್ಕೆ ತಮ್ಮ ಮಕ್ಕಳನ್ನು ಸಜ್ಜಾಗಿ ನಿಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಗ್ಗ ಜಗ್ಗಾಟ ಸ್ಪರ್ಧೆಯ ನಿಯಮಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಆ ನಿಯಮಗಳನ್ನು ಸರಿಯಾಗಿ ಅನುಸರಿಸಿ. ಹಗ್ಗಜಗ್ಗಾಟ ಸ್ಪರ್ಧೆಯ ಫಿಕ್ಸರ್ ತಯಾರಾಗ್ತಾ ಉಂಟು. ತಮ್ಮ ತಂಡದ ಹೆಸರನ್ನು ಕರೆದ ತಕ್ಷಣ ಕ್ರೀಡಾಂಗಣಕ್ಕೆ ಬಂದು ಹಗ್ಗಜಗ್ಗಾಟ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಮಾತ್ರವಲ್ಲದೆ ತಂಡದ ಕಪ್ತಾನನ ಗಮನಕ್ಕೆ, ತಂಡದ ಸದಸ್ಯರನ್ನು ದಯವಿಟ್ಟು ನಿಮ್ಮೊಟ್ಟಿಗೆ ನಿಲ್ಲಿಸಿ ನಿಮ್ಮ ಹೆಸರನ್ನು ಕರೆದ ತಕ್ಷಣ ಕ್ರೀಡಾಂಗಣಕ್ಕೆ ನೀವು ಬರಬೇಕು. ಆದಷ್ಟು ಬೇಗನೆ ಈ ಸ್ಪರ್ಧೆಯನ್ನು ಇಲ್ಲಿ ಮುಗಿಸುವ ನಿಟ್ಟಿನಲ್ಲಿ ನಿಮ್ಮ ಸಹಕಾರವನ್ನು ಮಗಳಿಂದ ಕೇಳಿಕೊಳ್ತಾ ಇದ್ದೇವೆ. ಮತ್ತೊಂದು ವಿಶೇಷ ಸೂಚನೆ ಅಂತ ಹೇಳಿದ್ರೆ, ಈ ನಮ್ಮ ಸಾರ್ವಜನಿಕ ಹಗ್ಗಜಗ್ಗಾಟ ಸ್ಪರ್ಧೆ ನಡೆಯುವಾಗ ದಯವಿಟ್ಟು ಕ್ರೀಡಾಂಗಣದ ಹತ್ತಿರ ಯಾರೂ ಕೂಡ ಬರಬೇಡಿ. ದಯವಿಟ್ಟು ದೂರದಲ್ಲಿ ನಿಂತು ಅಥವಾ ಕುಳಿತುಕೊಂಡು ಈ ಪಂದ್ಯಾಕೂಟವನ್ನು ವೀಕ್ಷಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮಾತ್ರವಲ್ಲದೆ ನಮ್ಮ ವೇದಿಕೆ ಹತ್ತಿರ ಮಹಿಳೆಯರು ಈ ನಮ್ಮ ಹಗ್ಗಜಗ್ಗಾಟ ಸ್ಪರ್ಧೆಯನ್ನು ವೀಕ್ಷಿಸ್ತಾ ಇದ್ದಾರೆ. ಅವರಿಗೂ ಕೂಡ ನೋಡುವಂತಹ ಅವಕಾಶ ಮಾಡಿಕೊಳ್ಳಬೇಕು. ಮಾತ್ರವಲ್ಲದೆ ವಿಶಿಷ್ಟ ಅತಿಥಿಗಳು, ಹಿರಿಯರು ಎಲ್ಲರೂ ಕೂಡ ಈ ಪಂದ್ಯಾಕೂಟವನ್ನು ವೀಕ್ಷಿಸುವಂತಹ ಅವಕಾಶವನ್ನು ಮಾಡಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ಅಲ್ಲಿ ഇവിടെ ಬಂದ್ಕೊಡು ಸರಿಸುಮಾರು 6 ಟೀಮ್ ಪಾರ್ಟಿಸಿಪೇಟ್ ಮಾಡ್ಕೊಂಡು ಫಸ್ಟ್ ಅದು ಪ್ರದೀಪ್ ನನ್ನ ಟೀಮ್ ಅಲ್ಲ ಅಂಚನೆ ರಾಜು ನನ್ನ ಟೀಮು ಅಂಚನೆ ಯೋಗೇಶ್ ಮರಳ ನೇತೃತ್ವದ ಒಂದು ಟೀಮ್ ಅನ್ನಲಾಟ ಇನ್ನೊಂದು ಟೀಮು ನವೀನ್ ನನ್ನ ನೇತೃತ್ವದ ಕೊಡೊಂದು ಟೀಮು 5ನೇ ಟೀಮ್ ಅದು ಜಯ ಪುಟ್ಟ ಇದನ್ನ ಒಂದು ಟೀಮ್ ಆಡ 6ನೇ ಟೀಮ್ ಅದು ಹರಿಪ್ರಸಾದ್ ನನ್ನ ಟೀಮ್ ಈ ಟೀಮದ ಫಿಕ್ಸರ್ ಎಕ್ಸಾಮ್ ದಾಂಡ ಫಸ್ಟ್ ಅಂಡ್ ಸೆಕೆಂಡ್ ದಾಂಡ ಫಸ್ಟ್ ಮ್ಯಾಚ್ ಟೂರ್ನಮೆಂಟ್ ಫಸ್ಟ್ ಮ್ಯಾಚ್ ಪ್ರದೀಪ್ ರಾಜು ಮುಖ್ಯ ರೆಡ್ಡಿ ಟೀಮ್ ದೈವಂತುಲು ಕ್ರೀಡಾಂಗಣದ ಬರಡು ಬಾಕಿ ಇಪ್ಪಟ್ల ದೈವಂತುಲು ಮಾತ್ರ ದೂರ ಹೊಂದಿದ್ದು ಈ ಮ್ಯಾಚ್ ಮಾತ್ರ ಈಗ ತೂಟಿನ ಅವಕಾಶ ಪಡೆದುಕೊಂಡು ಗ್ರೌಂಡ್ ನ ಮುಟ್ಟಡಿ ಏರ್ಲು ತೆರೆದು ಒತ್ತ ಹೊಂದಿದಲಾಗಿ ಮಾತ್ರ ದೂರ ದೂರ ಎಷ್ಟು ಸಲ ಬರೋಡು ಟೀಮ್ ಮೆಂಬರ್ ಆಗಲಿ ಮಾತ್ರ ಅವಕಾಶ ಚೂರು ದೂರ ಬೋಲೆ ಇದು ಬರ್ತಾನೆ ಈಗ ಮುಟ್ಟಾಗಿ ಬರ್ತಾರೆ ಅವು ಖಂಡಿತ ದೂರ ಬೋಲೆ ಅವಳೆ ಫುಲ್ಲಿಲ್ಲ ಚೂರು ಬರ್ತಾರೆ ಫುಲ್ಲಿಲ್ಲ ಮಾತ್ರ ಅವಕಾಶ ಮತ್ತೆ ಬರ್ತಾರೆ ಬೆಸ್ಟ್ ಆಫ್ 3 ಮ್ಯಾಚ್ ನಿಯಮನಿಗೆ ಕರೆಕ್ಟ್ ಆದ ಗೊತ್ತಿದ್ದು ಫಸ್ಟ್ ಟಾಪ್ ರೆಡ್ ಮ್ಯಾಚ್ ಈಕ್ವಲ್ ಆಂಡ್ ಥರ್ಡ್ ಇದು ಟಾಪ್ ಉಂಟು ಓಕೆ ಕ್ಯಾಪ್ಟನ್ ಅರೆ ರೆಡಿಯಾ ಕ್ಯಾಪ್ಟನ್ ರೆಡಿ ಓಕೆ ಫಸ್ಟ್ ಮ್ಯಾಚ್ ಕಳೆದು ನಮ್ಮ ಮೇಲೆ ಪ್ರದೀಪ್ ಮತ್ತು ರಾಜು ಮಕ್ಕಳ ಟೀಮ್ ಎದುರು ನಮ್ಮ ಅವಿನಾಶ್ ಚಿತ್ರದಂಡ ಆಪೋಸಿಟ್ ಟೀಮ್ ನಮ್ಮ ಬಿಸಿ ರೋಡ್ ಅನುಭವಿ ಆಟಗಾರ 50ನೇ ವರ್ಷದ ಈ ನಮ್ಮ ಸುವರ್ಣ ಮಹೋತ್ಸವ ಪಂದ್ಯಾಕೂಟದಲ್ಲೇ ಸ್ಪರ್ಧೆಯ ಪ್ರಥಮ ಪಂದ್ಯಾಕೂಟ ಇದರಲ್ಲೇ ಪ್ರಥಮ ಪಂದ್ಯಾಕೂಟದಲ್ಲೇ ಸ್ವಲ್ಪ ಮುನ್ನಡೆಯಲ್ಲಿ ಪ್ರಥಮ ಅವಕಾಶ ಪ್ರದೀಪ್ ಅವರ ತಂಡಕ್ಕೆ ಇನ್ನೊಂದು ಅವಕಾಶ ಇದೆ ಬನ್ನಿ ಕೊನೆ ತಂಡದ ಕ್ಯಾಪ್ಟನ್ ಗಮನವು ಲಾಸ್ಟ್ ಒಂದು ಲೈನ್ ಮಾಡಿದ ಐನ್ ಹಿಡಿದು ಕ್ರಾಸ್ ಅವರೇಜ್ ಐನ್ ಹಿಡಿದು ಉಲಾಯ್ ಒಂದ್ಲೆ ಅಣ್ಣನ ಪ್ಲೇ ನಿಗ್ಲಿ ಕೂಡ ಮುಟ್ಟವರೊಂದಿಲ್ಲಾರೆ ದೂರ ಒಂದ್ಲೆ ಓಕೆ ಕ್ಯಾಪ್ಟನ್ ರೆಡಿಯಾ ಬಲ್ ಬತ್ಲೆ ಬತ್ತಿ ಬಲ್ಲು ಕೊರತೆ ಏತ್ತು ಬೋರ್ಡ್ ಅಲ್ಲ ಉಂಟು ನಿಗ್ಲಿ ಏತ್ತು ಬೋರ್ಡ್ ಯಾವ ಬೋಡ ಬಲ್ಲು ಕೊರ್ಲೆ ಉಂಟು ಹಾ ಓಕೆ ಉಂಟು ಓಕೆ ಹಾ ಓಕೆ ಅಣ್ಣನ ಪ್ಲೇ ನಿಖಿಲ್ದ ಏನೇ ಕಡದಾದೊಂದು ಬಂಡನೆ ಓ ನಿಖಿಲ್ದಾದೊಂದು ಬಂಡನೆ ನಿಖಿಲ್ದಾದೊಂದು ಬಂಡೆ ದೂರ ಒಂದು ನನಗೆ ಏತ್ತು ಸಲ ನೋಡು ದೂರ ಒಂದ್ಲೆ ಒಂದ್ಲೆ ಮಾಡಿ ಕಟ್ಟೋಡ್ಚು ದೂರ ಒಂದು ಕಟ್ಟೋಡ್ಚು
ಮ್ಯಾಚ್ ಇದು ಫಸ್ಟ್ ಆಗುದಿಲ್ಲ ನನ್ನ ಸೆಮಿಫೈನಲ್ ಫೈನಲ್ ಆದ ನನಗೆ ಮ್ಯಾಚ್ ದಾನಿಕ್ಕೆ ದಾನ ಆಗುದು ದೂರನೆ ಮುಟ್ಟಗೇರ್ಲ ಬರೊಚ್ಚು ಈಗ ಆಕಲ ಒಂಜಿ ಅವಕಾಶ ನನ್ನ ಒಂಜಿ ಎದಲ್ಲ ಏರನಲ್ಲ ಕೋಚ್ ಬೋರ್ಡ್ ಬೇರೆ ಅವಕಾಶ ಇತ್ತು ಫಸ್ಟ್ ಲಾಕರ್ ರೆಡಿ ಆಳು ಟೈಮ್ ಕೊಡ್ಕ ನಿಕ್ಲೆ ಬಲ್ಲು ಪತ್ರ ಏತು ಬೋಡಲ್ಲ ಟೈಮ್ ಕೊಡ್ಕ ಓಕೆ ಒಂಜಿ ಕೋಚ್ ಬೋರ್ಡ್ ನಲ್ಲ ಉಂಟಲ್ಲ ಇದು ಬೇಜಾರಿಜ್ಜಿ ಬೇರ್ಲ ಮುಟ್ಟ ಬರೊಚ್ಚು ಓಕೆ ಕ್ಯಾಪ್ಟನ್ ರೆಡಿಯಾ ಓಕೆ ಕ್ಯಾಪ್ಟನ್ ರೆಡಿಯಾ ಓಕೆ ಎರಡನೇ ಅವಕಾಶ ಎಂದು ಈ ಅವಕಾಶದ ವಿನಾಶನ ಟೀಮಿಗೆ ವಿನ್ ಆದೆ ಅವಳು ಗಾಯಬಂಡದ ಬೆಸ್ಟ್ ಆಫ್ 3 ಕೈ ತಾಟಿ ಕೊರ್ಲೆ ಭಾರಿ ಶೋಕದ ಮ್ಯಾಚ್ ಆಗುന്നുണ്ട് this is the second time one of the good match going on here in between Mr. Pradeep and Mr. Raj all of the unbelievable player ತುಲೆ ಬಾರಿ ಶೋಕಡ ವೈತದಲ್ಲೇ ಇತ್ತೆ ಬಲ್ಲೆ ಒಂಚೂರು ಒಟ್ಟಿಗೆ ಹೋಗುന്നുണ്ട് ಸುರೇಶಣ್ಣ ಬಲ್ಲು ಆ ಸೈಡ್ ಉಂಟು ತುಲೆ ಮಿಡ್ ಲೈನ್ ಉಂಟು ಮಿಡ್ ಲೈನ್ ನನಲ ಅವಕಾಶ ಉಂಟು ತುಲೆ ಬಲ್ಲೆ ಇತ್ತೆ ಇಂಚಿಲತ್ತೆ ಧರ್ಮ ತಡೆಗಡುಂಟು ತುಲೆ ಆಹಾ ಎರಡನೇ ಅವಕಾಶ ಈ ಅವಕಾಶದ ವಿನ್ನಾದೆ ಅವಳು ರಾಜು ಎರಡನೇ ಟೀಮ್ಗೆ ಈ ಮ್ಯಾಚ್ ವಿನ್ನಾದೆ ಅವಳು ಆಹಾ ಭಾರಿ ಶೋಕದ ಮ್ಯಾಚ್ ಕೈ ತಾಟಿ ಕೊರ್ಲೆ ಎರಡನೇ ಅವಕಾಶ ಪ್ರದೀಪ್ ರಾಜು ಬುಕ್ಕ ಕುಣ ತಂಡದಕ್ಕೆ ಧನ್ಯವಾದ ಪರಂದುಲ್ಲ ಅಂಚನೆ ಪ್ರದೀಪ್ ಬರ್ನ ಟೀಮ್ಗಳ ಕಂಗ್ರಾಚುಲೇಷನ್ ಬೇರೆ ನೆಕ್ಸ್ಟ್ ರೌಂಡ್ಗೆ ಕ್ವಾಲಿಫೈಯರ್ ಆಗ್ತಾರೆ ಸಾರ್ವಜನಿಕ ವಿಭಾಗದ ಅಂತ್ಯ ಜಗ್ಗಾಟ ಸ್ಪರ್ಧೆಯ ದ್ವಿತೀಯ ಪಂದ್ಯಾಕೂಟ ಯೋಗೀಶ್ ಮತ್ತವರ ತಂಡ ಮತ್ತೊಂದು ತಂಡ ನವೀನ್ ಮತ್ತವರ ತಂಡ ದಯವಿಟ್ಟು ಕ್ರೀಡಾಂಗಣಕ್ಕೆ ಬನ್ನಿ ಯೋಗೀಶ್ ಅಣ್ಣ ಟೀಮ್ ರೆಡಿ ಆಗ್ತಿದೆ ಬೇಗ ಬಲೆ ಅನನಕ್ಲೆ ಬಲ್ಲೆ ಬರ್ಸ ಬರ್ಪಣ ಒಂಜಿ ಲಕ್ಷಣ ತೋಜೊಂದುಂಡು ಅವಿಡ್ದಾದ್ರ ಅಯ್ನಾತ್ ಬೇಗ ಮುಗಿತುಗ ದಯಮಲ್ತ ಅನ್ನೋಣಕ್ಲೆ ದೂರ ಪೋಲೆ ಕುಡರ ಬಣನುಲ್ಲ ಗಗನ್ ಮುಟ್ಟವನ್ನು ತೋರ್ಚು ದೂರ ಪೋಲೆ ತುಲೆ ಆಮೇಲೆ ಸೈಡ್ ಡಿಸ್ಟೆನ್ಸ್ ದೀತೇರಿ ನಿಕ್ಲಿ ಬಿರೋ ಬೋಲೆ ಫಸ್ಟ್ ಲಾಕ್ ರೆಡಿ ಮಲ್ಪರೆ ಟೈಮ್ ಕೊರ್ಕ ಓಕೆ ಟೈಮ್ ಕೊರ್ಕ ಓಕೆ ಓಕೆ ಟೈಮ್ ಕೊರ್ಕ ಫಸ್ಟ್ ಬಲ್ಲು ಬತ್ತರೆ ಏತು ಬೋಡಲ್ಲ ಟೈಮ್ ಕೊರ್ಕ ಓಕೆ ಕ್ಯಾಪ್ಟನ್ ರೆಡಿಯಾ ಓಕೆ ಬಾರಿ ಒಂಜಿ ಶೋಕದ ಮ್ಯಾಚ್ ಇಂದು ಅಂಡ ಒಂಜಿ ಸೈಡ್ ಲೆಫ್ಟ್ ಸೈಡ್ ಟೀಮ್ ಬಲಾಢ್ಯ ತಂಡ ಅಂತ ತೋಜುಂಡು ದಾಯಪಂಡು ತಂಡ ಧರ್ಮ ತಡ್ಕಡೆ ಬಲ್ಲು ವೈಪಣ ಪಂತೋಡು ಶಶಿಯಣ್ಣ ಟೀಮ್ ಅಂತ ಬಂಡ ತಂಡ ಬಾರಿ ಎಡ್ಡೆ ಟೀಮು
ಹಲೋ ಓಕೆ ರೆಡಿಯಾ ಆತ ಯಾವ್ದಿಗ್ಲಿ ಟೈಮ್ ಕೊರ್ಕ ಬಲ್ಲು ಬತ್ತಲಿ ದಾಳದ ಒಂದು ಏತು ಕೊಡಲ್ಲ ಟೈಮ್ ಕೊರ್ಕ ರೆಡಿ ಅದಾ ಓಕೆ ಕ್ಯಾಪ್ಟನ್ ರೆಡಿಯಾ ಕ್ಯಾಪ್ಟನ್ ರೆಡಿಯಾ ಓಕೆ ರೆಡಿ ಅವಕಾಶ ಯೋಗೀಶ್ ಮೇರ್ನ ಟೀಮ್ಗೂ ಈ ಮ್ಯಾಚ್ ವಿನ್ ಆದ ಯಾವಡು ದಾಯ ಬಣ್ಣ ನಂಡ ಈ ಮ್ಯಾಚ್ ವಿನ್ ಆಡ ನನಂಜ ಅವಕಾಶ ತುಲೆ ಕೈ ತಾಟಿಗೆ ಕಮ್ಮಿ ಮಲ್ಪೊಡ್ಸಿ ಕೈ ತಾಟಿಗೆ ಬರ್ಲೆ ಬಾರಿ ಶೋಕುದ ಮ್ಯಾಚ್ ಇಂದು ತುಲೆ ಬಲಾಢ್ಯ ಟೀಮನ್ನು ತುಲೆ ಪಿರ ಹೋಯ್ತಂದಿಲ್ಲೇರು ಯೋಗೀಶ್ ಅಂಡೆ ಬುಡೇರು ಪಂಪಣ ಮಾತಾ ಲಕ್ಷಣ ತೋಜೊಂದುಂಡು ಆಹಾ ಲಾಕರ್ ಆದ ಒಂದು ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಇತ್ತಲೆಗೆ ತೋಜೊಂದುಂಡು ನಮ್ಮ ಲೆಫ್ಟ್ ಸೈಡ್ ದ ಟೀಮ್ ಅಂಚನೆ ರೈಟ್ ಸೈಡ್ ಟೀಮ್ ನಮ್ಮ ಶಶಿ ಅಂಚನೆ ಎಡಿಟ್ ಪ್ಲೇಯರ್ ನಕ್ಲೆ ಇತ್ತೆ ಒಂಚೂರು ಬಲ್ಲೆ ಶಶಿ ಅನ್ನ ಟೀಮ್ ಹಂಚಿ ಅವಕಾಶ ನನಲ ಉಂಡು ದಾಯ ಬಣ್ಣ ದಂಡ ಅವೇ ಪಿರವರುಂಡು ಬಲ್ಲೆ ಆಹಾ ಕೈ ತಾಟಿಗೆ ದಾಳ ಕಮ್ಮಿ ಆವಡ್ಚಿ ಅಂಚನೆ ದೂರ ಉಂಟಲಣ್ಣ ಮುಟ್ಟ ಬೋಡ್ಚಿ ಮುಟ್ಟ ಬಾರಿಯರಿಗೆ ಅವಕಾಶ ಇಚ್ಚಿ ಆಹಾ ಅವ ತೆಪ್ಪೊಡಿಗೆ ಬರೊಂದುಂಡು ಬಲ್ಲಿ ಪಿರ ಬರೊಂದುಂಡು ಜಾರೊಂದುಂಡು ಪೋಯಿಂಚಿ ಬಲ್ಲೆ ಪಿರ ಆಹಾ ಆಹಾ ಅರೆ 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 ಉಡುಪು ಜೇರೆ ಇತ್ತ ಬಲ್ಲೆ ಪೋಯಿಂಚಿ ಬಲ್ಲ ಪಿರ ಪಿರ ಬರೊಂದುಂಡು ಅರೆ ಅವಕಾಶ ನನಲ ಉಂಡು ತುಲೆ ಬಲ್ಲೆ ಇತ್ತ ಖಂಡಿತವಾಗಲ್ಲ ಈ ಮ್ಯಾಚ್ ನಮ್ಮ ಯೋಗೀಶ್ವರನ ಟೀಮ್ ಗೊಂಜಿ ಎಡ್ಡೆ ಕೈ ತಾಟಿಗರು ದಾಯ ಬಣ್ಣದ ನಾರ್ನ ಟೀಮು ದಾತ್ಮಲ ದಾಲ ಎಡ್ಡೆ ಜಿನಲ್ಲ ಎಡ್ಡೆ ಒಂಜಿ ಗೊಬ್ಬು ಬರಿಯರು ಥ್ಯಾಂಕ್ ಯು ಅಂಡ್ ಆಲ್ಸೋ ಕಂಗ್ರಾಚುಲೇಷನ್ ನವೀನ್ ಬುಕಾರ್ನ ಟೀಮು ಹಲೋ ಹಗ್ಗಜಗಾಟ ಸ್ಪರ್ಧೆದ ಕ್ವಾಲಿಫೈರ್ ನಮ್ಮ ಫಸ್ಟ್ ರೌಂಡ್ ದ ಲಾಸ್ಟ್ ಮ್ಯಾಚ್ ಜಯ ಯಾನೆ ಪುಟ್ಟ ಮೇರ್ನ ಟೀಮಲ ಅಂಚನೆ ಹರಿಪ್ರಸಾದ್ ಮೇರ್ನ ಟೀಮಲ ದಯಮಲ್ ತುವಲೆ ಬಲೆ ಬಲೆ ಬಲ್ಲು ಬೇಗ ಬತ್ತಲೆ ಬುಕ್ಕ ಬಲ್ಲು ಬತ್ತದ ಲಾಕ್ ಟೈಮ್ ಕೊರ್ಕ ಲಾಕ್ ಬಾಟ್ರೆ ಟೈಮ್ ಕೊರ್ಕಾಂಡ ಬಲ್ಲು ಬತ್ತನ ಮಾತ್ರ ಬೇಗ ಬತ್ತಲಿ ಬಲ್ಲು ಬತ್ತಲೆ ತುಲೆ ಅಣ್ಣನಕ್ಲೆ ಕುಡೋರ ಬಣಂದುಲ್ಲ ಮುಟ್ಟ ಏರ್ಲ ಬರೋರ್ಚಿ ದೂರ ಉಂತಲೆ ಗ್ರೌಂಡ್ ಲಾಕ್ ಮಾಡೋಣ ಏನಾದ್ರು ಬೇಗ ಪಾಡ್ಲಿ ಓಕೆ ಈ ಸರ್ತಿ ಲಾಕ್ ಬುರ್ಚಿಗೆ ಲಾಕ್ ಆಗತ್ತೇನೆ ಜೀವನ ಒಂದೊಳ್ಳೆ ರೆಡ್ ಟೀಮ್ ದಾಗ್ಲ ಲಾಕ್ ಮಲ್ಲ ಒಂದು ವಿಷಯನೇ ಅಷ್ಟು ಓಕೆ ಕ್ಯಾಪ್ಟನ್ ರೆಡಿಯಾ ಓಕೆ ಪ್ರಥಮ ಅವಕಾಶ ಡಬಲ್ ಬುಡಿಯರು ದಾದನ ಒಂದು ವಿಶೇಷತೆ ಉಂಟು ದಾಯಬಣ್ಣದಂಡ ನಮ್ಮ ಕಾಸರಗೋಡು ಜಿಲ್ಲೆದ ನಮ್ಮ ಗೊತ್ತಿಪ್ಪು ಬಿಸಿ ರೋಡ್ ಜಡ್ಡೆ ಟೀಮ್ ಇಂದು ತಿಂದಾಂಡ ನಮ್ಮ ವಿನಾಯಕ ಹೇರೂರು ಬಂದ್ಬಿಡ ಒಂದು ಟೀಮ್ ಉಂಟು ಆ ಟೀಮದ ಸ್ಪೆಷಲಿಸ್ಟ್ ಕೋಚ್ ಇನ್ನಿತ ಈ ಮ್ಯಾಚ್ ಗೊಬ್ಬೊಂದುಳ್ಳೇರು ಆರ್ನ ದಾದನ ಒಂದು ಜಿಲ್ಲೆ ಟ್ರಿಕ್ಸ್ ಇಪ್ಪರು ಫಸ್ಟ್ ಮ್ಯಾಚ್ ಬುರ್ದುಗೋರಿರಾಗ್ಲಿ ದಾದೇಗಿಂದ ಗೊತ್ತಿಜ್ಜಿ ತೂಗ ಅಣ್ಣನಕ್ಲೆ ದಯಮಲ್ತದ ದೂರ ಬೋಲೆ ಕುಡರ ಬಣಂದುಲ್ಲ ಓ ಆರೆಂಜ್ ಯಾರೆ ದೂರ ಬೋಲೆ ಈರ್ಡ ಓಕೆ ಅಣ್ಣನಕ್ಲೆ ಬಿರ ಬೋಲೆ ಮುಟ್ಟ ಬರಚ್ಚಿ ಬ್ಯಾಕ್ ಲೈನಿಂಗ್ ತೂಪ ಕರೆಕ್ಟ್ ಉಂಟು ಓಕೆ ಕ್ಯಾಪ್ಟನ್ ರೆಡಿಯಾ ಓಕೆ ಎರಡನೇ ಅವಕಾಶ ಯೋಗೀಶ್ ಬುಕಾರ್ನ ಟೀಮ್ಗೂ
ಬಲ್ಲೆ ಒಂಚೂರು ಬರೋದುಂಡು ಅಂಡ್ ಅವಕಾಶ ನನಲ ಉಂಡು ದಾದ ಮಲ್ಪನೆ ಒಂಜಿ ಟೀಮ್ ಶ್ರೀರಾಮಾಂಜನೇಯ ಕಲ್ಲಡ್ ಕಾಡ ದಂಡ ಪಿರೊಂಜಿ ಟೀಮ್ ನಮ್ಮ ಧರ್ಮದಡ್ಕದ ಟೀಮ್ ಲೆಕ್ಕ ಆಗ್ತದೆ ಒಂಜಿ ಸ್ಟ್ರಾಂಗ್ ಇತ್ತು ಟೀಮ್ ಸಾರಾಜಿ ತುಲೆ ವಿನ್ ಆಯ್ನಂಚಿನ ಮೂಜಿ ಕ್ಯಾಪ್ಟನ್ ಆಗ್ಲಿ ಮಾತ್ರ ಬರ್ತಾನೆ ಮಿಸ್ಟರ್ ಪ್ರದೀಪ್ ಬೊಕ್ಕ ಮಿಸ್ಟರ್ ನವೀನ್ ಬೊಕ್ಕ ಜಯ ಯಾನೆ ಪುಟ್ಟ ದಯಮಲ್ತು 3 ಜನ ಬಲೆ ತುಲೆ ಮೂಜಿ ಕ್ಯಾಪ್ಟನ್ ಆಗಲಿ ದಯಮಲ್ತು ಒಲೆ ರೆಡಿ ಆಯ್ತಾ ಹಲೋ ಹಲೋ ನೋಡಿ ಸಾರ್ವಜನಿಕರ ಗಮನಕ್ಕೆ ಈ ನಮ್ಮ ಹಗ್ಗಜಗಾಟ ಸ್ಪರ್ಧೆ ನಡೆದ ತಕ್ಷಣ ವೇದಿಕೆಯಲ್ಲಿ ನೃತ್ಯ ವೈಭವ ಎಂಬ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದರಲ್ಲಿ ಭಾಗವಹಿಸುವವರು ಎಲ್ಲರೂ ಕೂಡ ಸಜ್ಜಾಗಿ ನಿಲ್ಲಬೇಕು. ಪ್ರಮುಖವಾಗಿ ಶ್ರೇಯಾ ಮತ್ತು ಹರ್ಷಿತಾ ಬಾಲ್ಕ ಇವರು ಈ ವೇದಿಕೆ ಹತ್ತಿರ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮಾತ್ರವಲ್ಲದೆ ಹಾಗೇನೆ ಧನ್ವಿ ಮೈನಾ ಇವರು ಕೂಡ ವೇದಿಕೆ ಹತ್ತಿರ ಬರಬೇಕು. ಮಾತ್ರವಲ್ಲದೆ ಯುಕ್ತಿ ಬಾಲಡ್ಕ ಇವರು ಆದಷ್ಟು ಬೇಗನೆ ವೇದಿಕೆ ಹತ್ತಿರ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಲೋ ತುಲೆ ನನದ ಇಂಚ ಬಂಡ ಕ್ವಾರ್ಟರ್ ಫೈನಲ್ ಮ್ಯಾಚ್ ವಾರೀತಿ ಬಂಡ ಫಸ್ಟ್ ಮ್ಯಾಚ್ ಪ್ರದೀಪ್ ಬುಕ ಜಯನ ಮೇರ್ ಮುಕ್ಲ ಟೀಮ್ ಫಸ್ಟ್ ಮ್ಯಾಚ್ ಆ ಮ್ಯಾಚ್ ವಿನ್ ಆಯ್ನಕ್ಲ ಡೈರೆಕ್ಟ್ ಫೈನಲ್ ಗೆ ಕ್ವಾಲಿಫೈರ್ ಆಪರು ಅಂಚನೆ ಸೋತ್ ನಕ್ಲೆಗೆ ತಿರಂಗಿ ಅವಕಾಶ ಉಂಡು. ಅನ್ನೋಕ್ಲೆ ಬಲ್ಲ ಆಯ್ನಾತು ಬೇಗ ಬತ್ತಲೆ ಬುಕ್ಕೋದ್ನಿಗ್ಲೆಗೆ ಗ್ಲಾಕ್ ಬಾಡ್ರೆ ಒಂಚೂರು ಟೈಮ್ ಕೊಡ್ತಾ. ರಾಜಾನಂದ ಓಕೆ ಓಕೆ ಬಲ್ಬತ್ತಲೆ ತುಲೆ ಅಣ್ಣನಕ್ಲೆ ದೂರ ಉಂತಲೆ ಕೆಲವು ಸಲ ಬನ್ನೊಂದುಲ್ಲ ಗ್ರೌಂಡ್ ದ ಮುಟ್ಟಾಗ ಬರೋಡ್ಚಿ ದೂರ ಉಂತಲೆ ಬಾಕಿದಾಗ್ಲು ಪ್ಲೇಯರ್ಸ್ ನಕ್ಲು ಮಾತ್ರ ಗ್ರೌಂಡ್ ಹೊಡಿತಾನೆ ಯಾವ ನಿಗ್ಲಿಗೆ ಅಗತ್ಯ ಇತ್ತಿನಾಂಡ ಒಂಜಿ ಕೋಚ್ ಓಕೆ ಲಾಕರ್ ರೆಡಿ ಮಲ್ಪಲೆ ಬಸ್ಸಿಗೆ ಓಕೆ ಸೆಟ್ ಅದ ಓಕೆ ಕ್ಯಾಪ್ಟನ್ ರೆಡಿಯಾ ತುಲೆ
ಸೆಮಿಫೈನಲ್ ಮ್ಯಾಚ್ ವಿನ್ನಾಂಡು ನಾಂಡ ಫೈನಲ್ಗೆ ಸೋತನು ನಾಂಡ ಕೊಡೊಂದು ಅವಕಾಶ ಒಂಜೆ ಸೈಡ್ ಬಲಾಢ್ಯ ತಂಡ ಜಯ ಮೇರ್ನ ತಂಡ ಬಡುಪುಜೆರೆ ಕೂಡ ಒಂಚೂರು ಬಲ್ಲ ಇತ್ತೆ ಪುಟ್ಟ ಮೇರ್ನ ಸೈಡ್ ಆರೆ ಎಡ್ಡೆ ಪ್ರಯತ್ನವಾದಿತ್ತು ಅಂಡ ಬಲಾಢ್ಯ ತಂಡವ ಇನ್ನಚ್ಚಿನ ನಮ್ಮ ಜಯ ಮೇರ್ನ ಟೀಮು ಇನ್ನೊಂದು ಅವಕಾಶವಿದೆ ಪ್ರದೀಪ್ ಅವರ ತಂಡಕ್ಕೆ ಇನ್ನೊಂದು ಅವಕಾಶವಿದೆ ದಿಸ್ ಈಸ್ ದ ಡೂ ಆರ್ ಡೈ ಮ್ಯಾಚ್ ಲಾಕ್ ಮಾಡ್ರಿ ತಂಡ ಲಾಕ್ ಆಯ್ತು ಬೇಗ ಮಾಡ್ಲಿ ಓಕೆ ಲಾಕ್ ರೆಡಿ ಅದ ಕ್ಯಾಪ್ಟನ್ ರೆಡಿ ಓಕೆ ರೆಡಿ ಅವಕಾಶ ಈ ಅವಕಾಶ ವಿನ್ನಾದೆ ಅವಡು ಮ್ಯಾಚ್ ಸಾರಥಿ ಎಡ್ಡೆ ಪ್ರಯತ್ನ ನನ್ನದ ನೆಕ್ಸ್ಟ್ ವರ್ಷದ ಮತೂಕ ಅಂಡ್ ಆಲ್ಸೋ ಕಂಗ್ರಾಚುಲೇಷನ್ ಜಯ ಯಾನೆ ಪುಟ್ಟ ಮೇರ್ನ ಟೀಮು ಕ್ವಾಲಿಫೈರ್ ಫಾರ್ ಫೈನಲ್ ಪ್ರದೀಪ ರೆಸ್ಟ್ ಮಿನಿ ಬಿಡ್ಸತ ದಯವಿಟ್ಟು ಓಕೆ ಬಲೆ ನವೀನ್ ಮೇರ್ನ ಟೀಮ್ ದಯವಿಟ್ಟು ಬಲೆ ನನಗೆ ಬಲ್ಲು ಬೇಗ ಬತ್ತಲಿ ಬಲ್ಲು ಪತ್ತಿನ ಹಿಡಿದು ಬುಕ್ಕಣಿಗೆ ಲಾಕ್ ಮಾಡಿ ಒಂದು 2 ನಿಮಿಷ ಅವಕಾಶ ಕೊರ್ಕ ಬಲ್ಲು ಗ್ರೌಂಡ್ಗೆ ಲೆಫ್ಟಿಗೆ ಬತ್ತೋಡು ಟೀಮದ ಪ್ಲೇಯರ್ಸ್ ನಕ್ಲಿಗಿಲ್ಲ ಅಂಚನೆ ಒಂದು ಕೋಚಿಗಿಲ್ಲ ಮಾತ್ರ ಗ್ರೌಂಡ್ಗೆ ಬರ್ಪಣಂಚಿನ ಅವಕಾಶ ದಯಮಾಡಿ ಲೈನ್ ಕ್ರಾಸ್ ಆಗುತ್ತೆ ಓಕೆ 10 ಜನ ತೊಂದರೆ ಲಾಕ್ ಮಾಡ್ಲಿ ಟೈಮ್ ಬರ್ಕ ತೊಂದರೆ ಓಕೆ ಅಬೇ ಎದುರು ತಗ್ಲ ಲಾಕ್ ಮಾಡ್ಬಿಡು ಓಕೆ ಕ್ಯಾಪ್ಟನ್ ರೆಡಿ ಪ್ರಥಮ ಅವಕಾಶ ಶಶಿ ಮೇರ್ನ ಟೀಮಲ ಅಂಚನೆ ಆಪೋಸಿಟ್ ಆದ ನಮ್ಮ ಪ್ರದೀಪ್ ಮೇರ್ನ ಟೀಮ್ಗಳ ಪ್ರಥಮ ಅವಕಾಶ ಬಲ್ಲ ಒಂಚೂರು ಬರೋದುಂಡು പോയിഞ്ച് വല്ല പിര വരുക ബൊല്ലെ പോകുന്നുണ്ട് ശശി എന്ന ഗ്രൗണ്ട് ಪ್ರಥಮ ಅವಕಾಶ ಬಲ್ಲೆ ಪೋತು ನನ್ನಲ ಅವಕಾಶ ಉಂಟು ಅವಕಾಶ ನನ್ನಲ ಉಂಟು ಓಕೆ ಬಲ್ಲ ಏನಾದ್ರು ಬೇಗ ಬತ್ತಲಿ ಬಲ್ಲ 10 ಗಾಯಕ ಲಾಕ್ ಮಾಡಿರಬಹುದು 1 ನಿಮಿಷ ಅವಕಾಶ ಉಂಟು
ಅಣ್ಣನೊಕ್ಲೆ ಕೂಡೋರ ಬಣಂದುಲ್ಲ ಗ್ರೌಂಡ್ ದ ಮುಟ್ಟ ಬರೋಚಿ ದೂರ ಉಂತಲೆ ಒಂದು ಸೆಮಿಫೈನಲ್ ಮ್ಯಾಚ್ ಹಿಡಿದು ಬಿಟ್ಟ ಫೈನಲ್ ಮಾತ್ರ ಒವೇ ಒಂದು ಚರ್ಚೆಗೆ ಆಸ್ಪದರಿಜ್ಜಿ ಅವು ಹಿಡ್ದಾದ್ರ ಒಂದು ಓಕೆ ಕ್ಯಾಪ್ಟನ್ ರೆಡಿಯಾ ಓಕೆ ಕ್ಯಾಪ್ಟನ್ ರೆಡಿಯಾ ತುಳೇರಡನೇ ಅವಕಾಶ ಈ ಅವಕಾಶ ಪ್ರದೀಪ್ ಉಮೇರ್ನ ಟೀಮ್ ವಿನ್ನಾಂಡ ನಾಂಡ ನನಂಜ ಅವಕಾಶ ಆಹಾ ಇತ್ತ ಒಂಚೂರು ಬಲ್ಲೆ ಪ್ರದೀಪ್ ಉಮೇರ್ನ ಗ್ರೌಂಡ್ ಬಲ್ಲೆ ಒಂಚೂರು ಪ್ರದೀಪ್ ಉಮೇರ್ನ ಗ್ರೌಂಡ್ ಬಲ್ಲೆ ಬರೋದು ಪಿರ ಪೋವ പോയിന്റ് ബല്ല് പിറ ബർവാബൻമണ പ്രശ്ന ആഹാ ബല്ല് പറയുന്നുണ്ടോ പിറ പറയുന്നുണ്ടോ ആഹാ കൈ ചത്തു കൊർಲೆ കൈ ತಪ್ಪಾಲೆ ಕೊರ್ಲೆ ಆಹಾ ಭಾರಿ ಒಂದು ಶೋಕದ ಮ್ಯಾಚ್ ನಡೆದುಕೊಂಡು ತುಲೆ ಸೆಮಿಫೈನಲ್ ಮ್ಯಾಚ್ ಬಂದ ಇಂಚ ಇಪ್ಪಡು ಆಹಾ ಉತ್ತಮವಾದ ಪಂದ್ಯ ಕೂಡ ನಡೆಯುತ್ತಾ ಉಂಟು ಪ್ರಥಮ ಅವಕಾಶದಲ್ಲಿ ಶಶಿ ಅವರ ತಂಡ ಗೆದ್ದಾದರೆ ದ್ವಿತೀಯ ಅವಕಾಶ ಯಾರಿಗೆ ಎಂಬ ಪ್ರಶ್ನೆಗೆ ಉತ್ತರ ಬಲ್ಲೆ ಎತ್ತ ಒಂಚೂರು ಪ್ರದೀಪ್ ಉಮೇರ್ನ ಗ್ರೌಂಡ್ ಬಲ್ಲೆ ನಮ್ಮ ರೆಫ್ರಿ ಬಣದಲ್ಲೇ ಒಂಚೂರು ಮಿಡ್ಲ ಬಿರಬಹುದುಂಡು ಅಣ್ಣನಕ್ಲೆ ದೂರ ಬಳೆ ದೂರ ಬೋಲೆ ಆಹಾ ಒಂದೇ ಒಂದು ಸಮ 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 ನನ್ನ ನಿಕ್ಲೆಗೆ ಒಂಚೂರು ರಷ್ಟು ಬರುದು ಬಿರೋಂಜಿ ಮ್ಯಾಚ್ ಮಲ್ಪಗೊಂಡ ಮ್ಯಾಚ್ ಇಜ್ಜಿ ಅವ್ರ ನಿಕ್ಲೆಗೆ ಕೊಡಕ್ಕೆ ಫಸ್ಟ್ ಒಂಜಿ ಕ್ಯಾಪ್ಟನ್ ಬಲ್ಲೆ ನಿಕ್ಲೆ ಒಂಜಿ 2 ನಿಮಿಷ ಅವಕಾಶ ಕೊಡ್ಕ ಟಾಸ್ ಅದು ಬೋಲು ಶಶಿಯಣ್ಣ ಬಲೆ ಟಾಸ್ ಬರ್ತಾರ ನಿಕ್ಲೆ ಬೋರ್ಡ್ ಆಫ್ ನಂಚಿನ ಗ್ರೌಂಡ್ ಚಾಯ್ಸ್ ಮಲ್ಪಲಿ ಪ್ರದೀಪ್ ಅನ್ನೇ ಟಾಸ್ ವಿನ್ ಆಯ್ರು ಆರೆ ಬೋರ್ಡ್ ಆಫ್ ನಂಚಿನ ಆರು ಗ್ರೌಂಡ್ ಚಾಯ್ಸ್ ಮಲ್ತೀರಿ 1 ನಿಮಿಷ ಅವಕಾಶ ಉಂಟು ನಿಕ್ಲೆ ಗಾವಂದೆ 1 ನಿಮಿಷ ಕೊಡಲೆ ನೋಡಿ ಈ ಹಗ್ಗ ಜಗ್ಗಾಟ ಸ್ಪರ್ಧೆ ಕಳೆದ ತಕ್ಷಣ ನಾವೆಲ್ಲರೂ ಕೂಡ ಮನೆಗೆ ಹೋಗುತ್ತಿಲ್ಲ ಕಾರಣ ನಮ್ಮೂರಿನ ಯುವ ಪ್ರತಿಭೆಗಳನ್ನು ಗುರುತಿಸುವ ನಿಟ್ಟಿನಲ್ಲಿ ನಮ್ಮ ಈ ಯುವಕ ಗ್ರಂಥಾಲಯ ಮತ್ತು ವಾಚನಾಲಯ ಯುವ ಪ್ರತಿಭೆಗಳಿಗೋಸ್ಕರ ನೃತ್ಯ ವೈಭವ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಸರಿಸುಮಾರು 20-25 ನೃತ್ಯ ವೈಭವಗಳು ಅಂದ್ರೆ ನೃತ್ಯ ಕಾರ್ಯಕ್ರಮ ಈ ನಮ್ಮ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲೂ ಕೂಡ ನೀವು ಪಾಲ್ಗೊಳ್ಳಬೇಕು. ಮಾತ್ರವಲ್ಲದೆ ನಾಳೆ ವಿಶೇಷವಾಗಿ ವಿಶೇಷ ಕಾರ್ಯಕ್ರಮಗಳು ಇರುವಂತಹ ಈ ನಮ್ಮ ಧರ್ಮತಡಕಕ್ಕೆ ಎಲ್ಲರೂ ಕೂಡ ಬಂದು ಈ 50ನೇ ವರ್ಷದ ಸುವರ್ಣ ಸಂಭ್ರಮೋತ್ಸವದಲ್ಲಿರುವಂತಹ ಯುವಕ ಸಂಘದ ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ತಾವುಗಳು ಎಲ್ಲರೂ ಕೂಡ ಯಶಸ್ವಿಗೊಳಿಸಿಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಅಣ್ಣನೊಕ್ಲೆ ಬಲ್ಲೆ ಬತ್ತಲೆ
ಓಕೆ ಅಣ್ಣನಾಗ್ಲೆ ಬಲ್ಲೆ 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 ಬತ್ತಲೆ ನೋಡಿ, ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇನೆ, ದಯವಿಟ್ಟು ಕ್ರೀಡಾಂಗಣಕ್ಕೆ ಬರಬೇಡಿ. ಕ್ರೀಡಾಪಟುಗಳಿಗೆ ಮತ್ತು ಒಬ್ಬ ಕೋಚಿಗೆ ಮಾತ್ರ ಅವಕಾಶ. ദൂരപ്പോലെ ദായ പണ്ടനണ്ട മാച്ച് ക്രൂഷ്യൽ ആവുന്നു പോകുന്നുണ്ടോ ഒവേ ചർച്ചയെ ആസ്പദിച്ച് ദയമൽത്തത് മിസ്റ്റർ ഹുസൈൻ മുന്നൂർ വരിക. എവിടെയാണ് ഹുസൈൻ സാ? വരൂ. തുലെ പറയുന്നുള്ളൂ ഹുസൈൻ സാ പറയുന്നുള്ളൂ. നിഖിൽ റെഡിയാലേ? ഫസ്റ്റ് ಲಾಕ್ ರೆಡಿಯಾಲೆ? ದಯಮಲ್ತದೆ ಏರ್ಲ ಮುಟ್ಟಾಗಿ ಬರೋಡ್ಚಿ. ಕೇವಲ ಪ್ಲೇಯರ್ಸ್ ನಗಲ್ಲ ಅಂಚನೆ ಒಂಜಿ ಕೋಚಿಗೆ ಮಾತ್ರ ಅವಕಾಶ. ಹಲೋ ಹಲೋ ತುಲಾಣ ಚೂರು ದೂರ ಬೋಲೆ. ಲೈನ್ ಕ್ರಾಸ್ आवडचे. ಓಕೆ ಕ್ಯಾಪ್ಟನ್ ರೆಡಿಯಾ? ಓಕೆ ಕ್ಯಾಪ್ಟನ್ ರೆಡಿಯಾ? ಫೈನಲ್ ಏರು ಬಂದ್ಬಿಡೆಗೆ ಉತ್ತರ ಆಯುತ್ತೆ. ನವೀನ್ ಬುಕ್ಕಾರ್ನ ಟೀಮಿನೊಟ್ಟಿಗೆ ಗೊಬ್ಬನಂಚಿನ ಟೀಮ್ ಏರು ಬಂದ್ಬಿಡೆಗೆ ಉತ್ತರ ಇತ್ತೆ. ಪೋಯಿಂಚು ಬಲ್ಲ ಪಿರ ಬರುವ ಇತ್ತ ಒಂಚೂರು ಸಸಿಯನ್ನ ನಗೈತೆ. ತುಲೆ ಪಿರ ಬರೋದುಂಡು ಬಲ್ಲೆ ಪೋಯಿಂಚು ಬಲ್ಲ ಬರೋದುಂಡು. ಆಹಾ ಆಹಾ ಭಾರಿ ಶೋಕದ ಒಂದು ಮ್ಯಾಚ್. ಇತ್ತ ಬಲ್ಲೆ ವಾಸ ಹಿಡಿದೋಲ್ಪವನ್ನುಳ್ಳೇರು, ಸಸಿ ಅಣ್ಣನ ಗ್ರೌಂಡ್ ಹಿಡಿದೋಲ್ಪವನ್ನುಳ್ಳೇರು. ತುಲೆ ಪೋಯಿಂಚು ಬಲ್ಲ ಪಿರ ಬರುವ. ಆಹಾ 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 ಬುಡುಪುಜರು ಬುಡುಪುಜರು ಬುಡುಪು ಅಬೆ ಅಬೆ ಬರೋದುಂಡು. ಅಬೆ ಪಿರ ಬರೋದುಂಡು. ಪೋಯಿಂಚು ಬಲ್ಲ ಪಿರ ಬರೋದುಂಡು. ಇತ್ತ ಆ ಸೈಡಿಗೆ ಪ್ರದೀಪ್ ಮರ ಸೈಡಿಗೆ ತಗೊಂಡುಳ್ಳೇರು ನಮ್ಮ ರೆಫ್ರಿ. ಅಲ್ಲಿ ಹೋಯ್ತರು. ತುಲೆ ಈ ಮ್ಯಾಚ್ ನಮ್ಮ ದಾದ ತೆರಿಯೋಡು ಬಣ್ಣದಂಡ ಈ ಟೀಮ್ ಇತ್ತ ವಿಶೇಷತೆ ದಾದ ಬಣ್ಣದಂಡ ರಡ್ಡು ಟೀಮ್ ಇಡ್ಲ ಉಜಯಲಕ್ಕೆ ಜನ ಇತ್ತೇರಿ ಈಕ್ವಲ್ ಆದ ಪರ್ಫಾರ್ಮೆನ್ಸ್ ಕೊರಿರಿ ಅಂಡ ನಮ್ಮ ಈ ಲೆಫ್ಟ್ ಸೈಡ್ ಟೀಮ್ ರಡ್ಡು ಜನ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ನಗ್ಲಿತ್ತೇರು ಅವ್ವ ನಕ್ಲು ವಿನ್ನಾಯರ ಕಾರಣ ದಾಯ ಬಣ್ಣದಂಡ ಆ ಟೀಮ್ ನಕ್ಲು 2 ನಿಮಿಷ 10 ದಿಯರು ಅಪಗಾಕ್ಲಿಗೆ ಬಚ್ಚಿದು ಮಕ್ಳಿಗೆ ಬಚ್ಚಿದು ಮಕ್ಳಿಗೆ ಸ್ಟೆಮಿನಾ ಚೂರು ಜಾಸ್ತಿ ಇರ್ತದೆ. ಇಜ್ಜಿನಾಂಡ ನಮ್ಮ ರೈಟ್ ಸೈಡ್ ಅಸೋಸಿಯೇಷನ್ ಟೀಮು ಗ್ಯಾರಂಟಿ ವಿನ್ ಆಯ್ತು. ಹಲೋ ನೋಡಿ, 50ನೇ ವರ್ಷದ ಸುವರ್ಣ ಮಹೋತ್ಸವದಲ್ಲಿರುವಂತಹ ಧರ್ಮತಡಕದ ಈ ನಮ್ಮ ಗ್ರಾಮೀಣ ಪ್ರದೇಶವಾದ ಈ ನಮ್ಮ ಸಂಘಟನೆಯ ಆಟೋಟ ಸ್ಪರ್ಧೆಗಳ ಕೊನೆಯ ಸ್ಪರ್ಧೆ ಇದು. ಈ ಸ್ಪರ್ಧೆ ಆದ ತಕ್ಷಣ ನಾವೆಲ್ಲರೂ ಕೂಡ ವೇದಿಕೆ ಮುಂಭಾಗಕ್ಕೆ ಹೋಗ್ಲಿಕ್ಕಿದ್ದೇವೆ. ಕಾರಣ ಯುವ ಪ್ರತಿಭೆಗಳ ನೃತ್ಯ ಸಂಭ್ರಮ ಎಂಬ ಕಾರ್ಯಕ್ರಮವಿದೆ. ಮಾತ್ರವಲ್ಲದೆ ಉಪಹಾರದ ವ್ಯವಸ್ಥೆಯನ್ನು ಕೂಡ ನಮ್ಮ ಸಂಘಟನೆಯವರು ಮಾಡಿದ್ದಾರೆ. ಎಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ವಿನಂತಿಸ್ತಾ ಇದ್ದೇವೆ. ಮಾತ್ರವಲ್ಲದೆ ಇವತ್ತು ಕಾರ್ಯಕ್ರಮ ಮುಗಿದ ನಂತರ ನಾಳೆ ಬೆಳಿಗ್ಗೆಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ಪ್ರದೀಪ್ ಅಣ್ಣ ಟೀಮ್ಲೆ ತಗೊಂಡ್ಬರ್ತಾರ. ತುಲೆ ಪ್ರದೀಪ್ ನಿಖಿಲನ ಟೀಮ್ ದಾಖಲೆ ದಯಮಲ್ತಿ ಬಲ್ಲೆ ದಯ ಬಣ್ಣದಂಡ ನವೀನನ್ನ ಟೀಮ್ ದಾಖಲೆ ಮೂಳು ನಿಖಿಲಿಗೋಸ್ಕರ ಕಾತೊಂದುಲ್ಲೇರಿ ಬಚ್ಚಿದೀಪ್ಪರೆ ಅವು ಸತ್ಯ ಅನ್ನದಾದ ಮನ್ಪಣೆ ಸಮಯದ ಅಭಾವ. ഹുസൈൻ ചായുടെ ദയവ് ചെയ്ത് വരിക. നിങ്ങൾക്കായി നിങ്ങളുടെ ടീം മെമ്പേഴ്സ്മാർ കാത്തുകൊണ്ടിരിക്കുകയാണ്. മിസ്റ്റർ ഹുസൈൻ മുന്നൂർ. ಓಕೆ ಬಲ್ಲು ಬತ್ತಲೆ ಬುಕ್ಕದಿಗಳಿಗೆ ಲಾಕ್ ಮಾಡಿದ್ರೆ ಒಂಚೂರು ಟೈಮ್ ಕೊಡ್ಕ ಬಲ್ಲು ಬೇಗ ಬತ್ತಲೆ ತುಲೆ ಫೈನಲ್ ದಯಮಲ್ತಿಗೆ ಕುಡೇರ ಬಣಂದಿಲ್ಲ ದಯಮಲ್ತಿಗೆ ದೂರ ದೂರ ಹೊತ್ತಲೆ ಮುಟ್ಟಾಗಿ ಬರಚ್ಚಿ ಒಂಜಿ ಟೀಮ್ ಒಂಜಿ ಕೋಚ್ ಮಾತ್ರ ಅವಕಾಶ. ಓಕೆ ಕ್ಯಾಪ್ಟನ್ ರೆಡಿಯಾ? ಓಕೆ ಕ್ಯಾಪ್ಟನ್ ರೆಡಿಯಾ? ಓಕೆ ಪ್ರಥಮ ಅವಕಾಶ ಪ್ರಥಮ ಅವಕಾಶ ಪ್ರಥಮ ಅವಕಾಶ ಐತೆ ಉದಯ ಮೇರ ಟೀಮ್ ಪುಟ್ಟ ಜಯ ಮೇರ ಟೀಮ್ ತುಲೆ ಕೋಚ್ ನಂಜು ಸ್ಪೆಷಲ್ ಮುಟ್ಟ ಬರಚ್ಚೆ ಆಹಾ ದೂರ ಉಂತಲೇ ದೂರ ಪ್ರಥಮ ಅವಕಾಶ ಜಯ ಯಾನೆ ಪುಟ್ಟ ಅಂಬೇರ್ನ ಟೀಮು ವಿನ್ ಆಗ್ತದೆ. ನನ್ನ ಪ್ರದೀಪ್ ಅಂಬೇರ್ನ ಟೀಮು ಒಂದು ಅವಕಾಶ. ಓಕೆ ಅಣ್ಣ ನಕ್ಲೆ ಬಲ್ಲು ಬತ್ತಲೆ ಲಾಕ್ ರೆಡಿ ಮಲ್ ಪ್ಲೇ ಕೋಚ್ ಏರಿಯಾಗೆ ಮಾತ್ರ ಅವಕಾಶ. ಯೋಗೀಶ ಇರತ್ತೆ ಕೋಚ್. ಆತ ಟೈಮ್ ಕೊರ್ಕ ಟೈಮ್ ಕೊರ್ಕ ಟೈಮ್ ಕೊರ್ಕ. ಓಕೆ ಕ್ಯಾಪ್ಟನ್ ರೆಡಿಯಾ? ಕ್ಯಾಪ್ಟನ್ ರೆಡಿಯಾ? ಎರಡನೇ ಅವಕಾಶ
ಈ ಅವಕಾಶ ಪ್ರದೀಪ್ ಮೇರ್ನ ಟೀಮ್ ವಿನ್ ಆದ ಅವಡು ಇತ್ತ ಬಲ್ಲೆ ಪುಟ್ಟ ಮೇರ್ನ ಟೀಮುಡು ಬಲ್ಲೆ ಪಿರ ಬರುವ ಪೋಯಿಂಚಿ ಬಲ್ಲೆ ಪಿರ ಬರುವ ಪ್ರಥಮ ಅವಕಾಶ ಎರಡನೇ ಅವಕಾಶ ಚಾನ್ಸ್ ಉಂಡ ಆಹಾ ಇತ್ತ ಬಲ್ಲೆ ಜಯಾ ಮೇರ್ನ ಟೀಮುಡು ಪಿರ ಬರುವುದುಂಡ ಬಲ್ಲೆ ಇತ್ತ ಅವಕಾಶ ನನ್ನಲ ಉಂಡು ಓಕೆ ಹಲೋ ದ ವಿನ್ನರ್ ಆಫ್ ದಿ ಮ್ಯಾಚ್ ಜಯ ಪುಟ್ಟ ಬರ್ನ ಟೀಮ್ ಅಂಚನೆ ರನ್ನರ್ ತಂಡವಾದ ಪ್ರದೀಪ್ ಬರ್ನ ಟೀಮು ಇನಿತ ಈ ನಮ್ಮ ಬಲ್ಲವ ಇಪ್ಪಣ ಪತ್ತೋಡು ಪಾಲ್ಪಡೆ ನಂಚಿನ ಮಾತ್ರ ಸಾರ್ವಜನಿಕರಿಗಳ ಈ ಸಂದರ್ಭಗಳು ಧನ್ಯವಾದ ಪನೊಂದುಲ್ಲ ಈರ್ಲ ಪೋಯರ ಬಲ್ಲಿ ಗಾಯಪಂಡ ತಂಡ ನಮ್ಮ ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿಡು ನಮ್ಮ ನೃತ್ಯ ಕಾರ್ಯಕ್ರಮ ಇದುಲ್ಲ ಅಂಚನೆ ಉಪಹಾರದ ವ್ಯವಸ್ಥೆ ಮಲ್ತದುಲ್ಲ ಇದನ್ನ ಮಾತೆಲ್ಲ ಸದುಪಯೋಗ ಪಡೆಯುವುದು ಪಂಡದು ಸೇರ್ದಿಂಚಿ ಮಾತಾ ಭಕ್ತಾಭಿಮಾನಿಗಳ ವಿನಂತಿ ಮಲ್ತೊಂದಿಲ್ಲ ಹಲೋ ಗಣೇಶೋತ್ಸವದ 30/8/2025 ಶನಿವಾರದ ಕೊನೆಯ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇದೀಗ ಕೆಲವೇ ಕ್ಷಣಗಳಲ್ಲಿ ನೃತ್ಯ ಸಂಭ್ರಮ ಕಾರ್ಯಕ್ರಮವು ನಡೆಯಲಿದೆ. ಕಲಾವಿದರು ತಯಾರಾಗಿರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಾಳೆ ಹಲೋ ಆತ್ಮೀಯ